ಕೊರೋನಾ ಕಾರಣದಿಂದಾಗಿ ಅದೆಷ್ಟೋ ಮಂದಿ ಕಳೆದ 2 ವರ್ಷಗಳಿಂದ ಮನೆಯ ಹೊರಗಿನ ಆಯೋಜನೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಭ್ರಮದಿಂದ ವಂಚಿತರಾಗಿದ್ರು. ಇದೀಗ ಮತ್ತೆ ಸನ್ನಿವೇಶವು ಸಹಜ ಸ್ಥಿತಿಗೆ ಬರುತ್ತಿದ್ದು ಸಾಂಸ್ಕೃತಿಕ ಕಲರವ ಸಂಭ್ರಮ ಕಾಣಿಸಿಕೊಳ್ಳುತ್ತಿದೆ. ಬೆಂಗಳೂರಿನ ಚೆಲುವಿನ ಚುಲುಬುಲೀಸ್ ಮಹಿಳಾ ತಂಡದವರು ಖ್ಯಾತ ಡಿಸೈನರ್ ಹಾಗೂ ಮಾಡೆಲ್ ಪ್ರಿಯಾ ಕುಮಾರ್ ನೇತೃತ್ವದಲ್ಲಿ ದಾಂಡಿಯಾ ನೃತ್ಯ ಆಯೋಜನೆಯ ಮೂಲಕ ನವರಾತ್ರಿಯನ್ನ ಸಂಭ್ರಮದಿಂದ ಬರಮಾಡಿಕೊಂಡರು. ಕಿರಿಯರಿಂದ ಹಿರಿಯರ ತನಕದ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಾಂಡಿಯಾ ನೃತ್ಯಕ್ಕೆ ಹೆಜ್ಜೆ ಹಾಕಿದ್ರು. ಎರಡು ವರ್ಷಗಳಿಂದ ಮನೆಯಲ್ಲಿದ್ದ ನಮಗೆ ಈ ಸಹಮಿಲನ ಕಾರ್ಯಕ್ರಮವು ಸಂಭ್ರಮವನ್ನು ಹಂಚಿಕೊಳ್ಳಲು ಒಳ್ಳೆಯ ಅವಕಾಶವಾಯಿತು ಎಂದು ಮಹಿಳೆಯರು ಅಭಿಪ್ರಾಯ ಹಂಚಿಕೊಂಡರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬೆಂಗಳೂರು. In the house, really we were just like in a jail. So we never went out, and this is the occasion. After long time we are meeting together. I'm very happy. I want to enjoy the and today we are going to play dandiya, which is so much excited. Yes. Hi Sumedha. Yeah, Sumedha. Today is the lovely day for me because after you can say one and exactly. Almost 2 years we have come out. All our clothes were crying inside the almirah because we were not wearing it. Yeah. Today I took out all 10 dresses. Okay. And then finally you dressed with this. Oh, superb. You're looking so beautiful, Sumedha. So, yeah. Hi so, Priya, yeah. ತುಂಬಾ ಖುಷಿ ಆಗ್ತಿದೆ. 2 ವರ್ಷದಿಂದ ಮನೆಯಲ್ಲೇ ಜೈಲಲ್ಲಿ ಇದ್ದಂಗಿತ್ತು. ಸೊ ಮನೆಯಲ್ಲಿ ಯಜಮಾನರು ಮಕ್ಕಳೆಲ್ಲ ಅಟ್ಲೀಸ್ಟ್ ಒಂದ್ಸಲಿ ಇದೊಂದು ಅಕೇಶನ್ ನಿಮ್ಗೆ ಹೋಗ್ಬಿಟ್ಟು ಬಂದ್ರೆ ಅಂತ ಫ್ರೀ ಆಗಿ ಕಳಿಸಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ನೀವೂನು ಯು ಆರ್ ಆಲ್ಸೋ ಟೀಚರ್ ಅಲ್ವಾ, ಸೊ ಯು ಆರ್ ಸೋ ಬಿಸಿ ವಿತ್ ಯುವರ್ ವರ್ಕ್ ಲೋಡ್. ಸೊ ಟುಡೇ ಯು ವಾಂಟ್ ಟು ಎಂಜಾಯ್ ಅಲ್ವಾ? ಯಾ. ಸೊ ವೇದಾ, ಹೌ ಆರ್ ಯು ಫೀಲಿಂಗ್? ಗ್ರೇಟ್. ಸೂಪರ್ ಪ್ರಿಯಾ, ನನಗೆ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಚುಲುಬುಲೀಸ್ ಓಪನ್ ಆಗ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಬೇಜಾರಾಗೋಗಿತ್ತು. ಮಗ ಬೇರೆ ಡಾಕ್ಟ್ರು, ಆಚೆ ಕಳಿಸ್ತಾನೆ ಇರ್ಲಿಲ್ಲ. ಇಲ್ಲಿ ಬಂದು ತುಂಬಾ ಖುಷಿ ಆಗ್ತಾ ಇದೆ. ಸೊ ಒಂದು ಚೇಂಜ್ ಇನ್ಸ್ತಾ ಇದೆ ಅಲ್ವಾ ಆಂಟಿ ನಿಮ್ಗೆ?